ಮದುವೆಯಾಗುವುದಾಗಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಇದೀಗ ಡಿಎನ್ಎ ಪರೀಕ್ಷೆಯ ವರದಿ ಬಂದಿದೆ. ಶ್ರೀಕೃಷ್ಣ ಜೇರಾವ್ ಮಗುವಿನ ಅಪ್ಪ ಎಂದು ಸಂತ್ರಸ್ತೆಯ ಮನೆಯವರಿಗೆ ಮಾಹಿತಿಯನ್ನ ತಿಳಿಸಲಾಗಿದೆ ಎಂದು ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಹೇಳಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಮಾಜದ ಬಡ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಹಿಂದೆ ಸೀತಾಮಾತೆಗೆ ಅಗ್ನಿ ಪರೀಕ್ಷೆ ನಡೆಯಿತು. ಇವತ್ತಿನ ಕಾಲದಲ್ಲಿ ಡಿಎನ್ಎ ಪರೀಕ್ಷೆಯೇ ಅಂತಿಮವಾಗಿದೆ. ಹಾಗಾಗಿ ಎಲ್ಲಾ ವಿಚಾರಕ್ಕೂ ಡಿಎನ್ಎ ಪರೀಕ್ಷೆ ಅಂತಿಮವಾಗಿದೆ. ಡಿಎನ್ಎ ಪರೀಕ್ಷೆ ವರದಿ ಬಂದಿದೆ. ಈಗಾಗಲೇ ಕೋರ್ಟಿಗೆ ಹೋಗಿದೆ ಎಂದವರು ಹೇಳಿದರು. ಮುಂದೆ ಪಿಜಿ ಜಗನ್ನಿವಾಸ ರಾವ್ ಅವರ ಪುತ್ರ ಶ್ರೀಕೃಷ್ಣ ಜೇರಾವ್ ಸಂತ್ರಸ್ತೆಯನ್ನ ವಿವಾಹ ಆಗಬೇಕೆಂದು ನಮ್ಮ ಕೋರಿಕೆ. ಯಾಕೆಂದ್ರೆ ಹುಡುಗ ಇನ್ನೂ ಬಾಳಿ ಬದುಕಬೇಕಾದವ. ಅವರು ಮದುವೆಯಾದ್ರೆ ಉತ್ತಮ. ನಮಗೂ ಕೋರ್ಟಿಗೆ ಹೋಗಲು ಇಷ್ಟವಿಲ್ಲ. ಆದರೂ ಕೋರ್ಟ್ನಲ್ಲಿ ಅದೇ ರೀತಿಯಲ್ಲಿ ನಡೆಯುತ್ತಿದೆ ಎಂದವರು ಹೇಳಿದರು. ಅದಕ್ಕೆಲ್ಲರಿಗೂ ಒಂದೇ ಉತ್ತರ ಬೇಕಾಗಿದ್ದವ್ರಿಗೆ ಏನು ಆ ಮಗು ನಮ್ದ ಇಲ್ಲ ಡಿಎನ್ಎ ಮಾಡಿಸ್ಬೇಕು. ಈಗ ಹಿಂದಿನ ಕಾಲದಲ್ಲಿ ನೋಡಿರ್ತೀರಿ, ಯಾರಾದರೂ ಗಂಡ ಹೆಂಡತಿ ಮೇಲೆ ಸಂದೇಹ ಪಟ್ಟರೆ ದೇವತೆಗಳು ಕೂಡ ಚಿತೆಗಾರಿ ಪ್ರೂವ್ ಮಾಡಬೇಕಾಗಿತ್ತು. ಆದ್ರೆ ಅದರ ಒಳ್ಳೇದೇನಪ್ಪ ಅಂದ್ರೆ ಡೆಮಾಕ್ರಸಿನಲ್ಲಿ ಈ ಡಿಎನ್ಎಗಳು ಪ್ರಯೋಗಾಲಯಗಳು ಬಂದ ನಂತರ ಅಪ್ಪ ಯಾರು, ಅಮ್ಮ ಯಾರು, ಅವ್ರ ತಾತ ಯಾರು, ಮುತ್ತಾತ ಯಾರು ಅಂತ ಒಂದು 10 ಜನರೇಷನ್ ಹೇಳೋ ಟೆಕ್ನಾಲಜಿ ಬಂದಿದೆ. ಅದಕ್ಕೆ ಹೆಸರು ಡಿಎನ್ಎ ಆಗೋದು. ಯಾರು ಈಗ ಸೀತಾದೇವಿ ತರ ಹೋಗಿ ತೆಗಿ ಬಿಡುವಂಥದ್ದೇನಿಲ್ಲ, ಡಿಎನ್ಎ ಮಾಡೋದು. ಅದನ್ನೇ ಇಟ್ಟರು ಅವ್ರ ಕೋರ್ಟಲ್ಲೂ ಕೂಡ ಅದೇ ಕಂಟೆಂಟ್ ತಗೊಂಡಿದ್ರು, ಡಿಎನ್ಎ ಆಗಬೇಕು. ಆಮೇಲೆ ನಿಮ್ಗೆ ಗೊತ್ತಿರೋದು, ನಾನು ಬಹಳಷ್ಟು ನಮ್ಮ ಕನ್ನಡ ಪ್ರಭಾಕರ್ ಭಟ್ಟರಾಗಿರ್ಬೋದು, ಕಟೀಲ್ ಆಗ್ಬೋದು, ನಮ್ಮ ಬಿಜೆಪಿ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಅವರು, ನಮ್ಮ ಶಾಸಕರು ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ. ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟರು. ಆದ್ರೆ ಬಹಳಷ್ಟು ಜನರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಟೆಸ್ಟ್ ಆಗ್ಬಿಡ್ಲಿ, ಅದಕ್ಕೆ ಹೇಳಿದ್ರು. ಬಡವ್ರ ಮಾತನ್ನ ಸಹಜವಾಗಿ ಯಾರು ನಂಬೋದಿಲ್ಲ. ಆದ್ರೆ ಇವತ್ತು ಟೆಸ್ಟ್ ಆಯ್ತು, ಡಿಎನ್ಎ ರಿಪೋರ್ಟ್ ಬಂತು, ನಿನ್ನೆ ಬಂತು. ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟರು. ಡಿಎನ್ಎನಲ್ಲಿ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ. ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು. ಅದನ್ನ ನಿಮಗೆ ಹೇಳ್ಬೇಕು ಅಂತ ನಾನು ಇವತ್ತು ನವರಾತ್ರಿ ನಡೀತಾ ಇರೋದು ಕೂಡ ನಿಮ್ಗೆ ಹೇಳ್ಬೇಕಾದ್ರೆ ನೀವೆಲ್ಲ ಬಹಳ ಇದರಿಂದ ನಿಂತು ಮಾಡಿದ್ರೆ ನಿಮಗೆ ಮೊದಲನೇ ಸುದ್ದಿ ಕೊಡ್ಬೇಕು ಅಂತೇಳಿ ನಾನು ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತು. ಆದ್ರೆ ಈಗಿನ ಮುಂದೆ ಏನ್ ಮಾಡ್ಬೇಕಪ್ಪ, ನನ್ನ ಅಭಿಪ್ರಾಯ ಅವರು ಏನಾದ್ರು ಆಗ್ಬೋದು. ಇನ್ನ ಕೇಸಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ. ಕಾನೂನು ಪ್ರಕಾರ ಅಲ್ಲ, ಅದು ಸಿಕ್ಕುತ್ತೆ, ಕೋರ್ಟಲ್ಲಿ ಸಿಕ್ಕುತ್ತೆ. ಅದು ಈಗ ನಿಮ್ಮ ಹತ್ರ ಇಲ್ಲ ಅಲ್ಲ, ಅದು ನಾನು ಕೊಡಂಗಿಲ್ಲ ಅಷ್ಟೇ. ಅಷ್ಟಾಗಿ ನಮಗೆ ಕಾನೂನು ತೋರಿಸಿಲ್ಲ. ರಿಪೋರ್ಟ್ ತೋರಿಸಿದ್ದಾರೆ, ನಾನು ಅಲ್ಲ, ಇದು ಕೋರ್ಟ್ ನನಗೆ ಸಬ್ಮಿಟ್ ಮಾಡಿದ್ದಾರೆ ಕೂಡ. ನನಗೆ ಸಬ್ಮಿಟ್ ಆಗಿದೆ ಸಂಜೆ. ಹೌದು, ಇಲ್ಲೇ ಪುತ್ತೂರಿನಲ್ಲಾಗಿದೆ. ಹೌದು, ಅದು ಶೀಲ್ಡ್ ಕವರ್ ಬರ್ತದೆ. ಆ ಶೀಲ್ಡ್ ಕವರ್ ಓಪನ್ ಮಾಡಿ ಅಲ್ಲಿ ಕೋರ್ಟ್ ಕೊಟ್ಟಾಗ ನಮಗೆ ಹೇಳ್ತಾರೆ. ಹಾಗೆ ಇದು ಈಗ ನಾನು ಹೇಳೋದು ಹೋರಾಟದ ಮೂಲಕ ಇನ್ನು ಅವ್ರು ಗೆಲ್ಲೋಕ್ಕಾಗಲ್ಲ. ಅಪ್ಪ ಅಂತ ಅನ್ಸ್ಕೊಂಡ್ಮೇಲೆ ಏನ್ ಹುಡುಕ್ತಾರೆ ಅವರು, ಏನ್ ಬೇಕಾಗಿದೆ ಈಗ? ಒಂದು ಹುಡುಗಿನ ತಿರಸ್ಕಾರ ಮಾಡಬೇಕು, ಮಾಡೋದು ನಾವು ಬಿಡೋದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆ, ಆಕೆಯ ತಾಯಿ ನಮಿತಾ, ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.
Volkswagen Mangalore, Airport Road, Yeyadi, Mangalore. Volkswagen.